ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಅನಂತನಗರದಲ್ಲಿರುವ ಮನೆಯಲ್ಲಿ ಮೇ 25ರಂದು ರಾತ್ರಿ ಮನೆಯವರು ಮಲಗಿದ್ದ ಸಂದರ್ಭದಲ್ಲಿ ಮನೆಯ ಹಿಂಭಾಗದ ಕಿಟಕಿಯ ಕೊಂಡಿಯನ್ನು ಮುರಿದು 1ನೇ ಮಹಡಿಯಲ್ಲಿದ್ದ ಕೋಣೆಯ ಬೀರುವಿನಲ್ಲಿದ್ದ ಸುಮಾರು 59,97,000 ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ಬೆಳ್ಳಿಯ ಆಭರಣಗಳನ್ನು ಕಳವು ಮಾಡಿದ 3 ಜನ ಅಂತಾರಾಜ್ಯ ಕಳ್ಳರನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳನ್ನು ಕಾಸರಗೋಡು ಚೇರಿ ಅಲಂಬಾಡಿ ನಿವಾಸಿ 51 ವರ್ಷದ ರಬ್ದೀನ್ ಸಲೀಂ ಹಾಗೂ ಮೂಡಬಿದ್ರೆ ತಾಲೂಕಿನ ಮಿಜಾರು ಗ್ರಾಮದ ನಿವಾಸಿ 40 ವರ್ಷದ ಹರೀಶ್ ಶೆಟ್ಟಿ ಹಾಗೂ ಕಾಸರಗೋಡು ತಾಲೂಕಿನ ನೆಕ್ರಾಜಿ ಗ್ರಾಮದ ಚೆನ್ನಡ್ಕ ನೆಲ್ಲಿಕಟ್ಟೆ ನಿವಾಸಿ 32 ವರ್ಷದ ಸಫಾನ್ ಎಂದು ಗುರುತಿಸಲಾಗಿದೆ. ರಾತ್ರಿ ಸಮಯದಲ್ಲಿ ಬಂದ ಕಳ್ಳರು ಕಿಟಕಿಯ ಕೊಂಡಿಯನ್ನು ಮುರಿದು ಕಳ್ಳತನ ಮಾಡಿದ್ದರು. ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಹರಿರಾಮ್ ಶಂಕರ್ ಆದೇಶದಂತೆ ಜಿಲ್ಲಾ ಪೊಲೀಸ್ ಹೆಚ್ಚುವರಿ ಪೊಲೀಸ್ ಅಧಿಕಾರಿ ಸುಧಾಕರ ಎಸ್ ನಾಯ್ಕ್ ನಿರ್ದೇಶನದಂತೆ ಕಾರ್ಕಳ ಡಿವೈಎಸ್ಪಿ ಎಸ್ ವಿಜಯ ಪ್ರಸಾದ್ ಮಾರ್ಗದರ್ಶನದಲ್ಲಿರುವ ವಿಶೇಷ ತಂಡವನ್ನು ರಚಿಸಿ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳಿಂದ ಅಂದಾಜು ರೂಪಾಯಿ 37,87,800 ಮೌಲ್ಯದ ಚಿನ್ನದ ಗಟ್ಟಿ ಮತ್ತು ಬೆಳ್ಳಿಯ ಆಭರಣಗಳನ್ನು ಹಾಗೂ 4 ಲಕ್ಷ ಮೌಲ್ಯದ ಒಂದು ಆಲ್ಟೋ ಕಾರನ್ನು ವಶಪಡಿಸಿಕೊಂಡಿದ್ದಾರೆ. ತಲೆಮರೆಸಿಕೊಂಡಿರುವ ಮತ್ತೊಬ್ಬ ಆರೋಪಿ ಮೂಡುಬಿದ್ರೆಯ ಪ್ರಕಾಶ್ ಪತ್ತೆ ಕಾರ್ಯ ಮುಂದುವರೆದಿದೆ. ದಾಸ್ತಾಗಿರಿ ಮಾಡಿದ ಆರೋಪಿತರ ಮೇಲೆ ಕೇರಳ, ಕಾಸರಗೋಡು, ಕಾರವಾರ, ಮಂಗಳೂರು, ಮೂಡಬಿದ್ರೆಯಲ್ಲಿ ಸುಲಿಗೆ, ಕೊಲೆ, ಹಲ್ಲೆ ಮತ್ತು ಮಾದಕ ವಸ್ತು ಸೇವನೆಯ ಪ್ರಕರಣಗಳು ದಾಖಲಾಗಿರುತ್ತವೆ.